ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय. हरे कृष्ण. ಸೊ ನಾವು ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು 10ನೇ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ವಿ ಅಂತ ನೋಡೋಣ. 10ನೇ ಅಧ್ಯಾಯದಲ್ಲಿ ಹೇಗೆ ಭಗವಂತ ಎಲ್ಲದರ ಮೂಲ ಅಂತ ನಾವು ತಿಳಿದುಕೊಂಡೆವು. ಚತುಶ್ಲೋಕಿ ಭಗವದ್ಗೀತಾ 4 ಮುಖ್ಯ ಶ್ಲೋಕಗಳು, ಅದರಲ್ಲಿ 3 ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡೆವು. ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ. ಅಭಿಧೇಯ ಅಂತ ಹೇಳಿದ್ರೆ ಹೇಗೆ ಭಕ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ನಂತರ ಹೇಗೆ ಗುರಿಯನ್ನು ತಲುಪುವುದು, ಇದು ಪ್ರಯೋಜನ. ಇಷ್ಟೆಲ್ಲ ಕೇಳಿದ ಮೇಲೆ ಅರ್ಜುನ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡು, ಪರಬ್ರಹ್ಮ ಪರಂಧಾಮ, ನೀನೇ ದೇವೋತ್ತಮ ಪರಮ ಪುರುಷ, ಪರಮ ಸತ್ಯ, ನೀನೇ ಆದಿದೇವ ಅಂತ ಅರ್ಜುನ ಒಪ್ಪಿಕೊಳ್ತಾನೆ. ನೀನು ಹೇಳಿರುವುದೆಲ್ಲ ಪರಮ ಸತ್ಯ ಎಂದು ಒಪ್ಪಿಕೊಳ್ತೇನೆ. ಇದನ್ನು ನಾನು ಮಾತ್ರ ಹೇಳಿಲ್ಲ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಅರ್ಜುನ ಹೇಳ್ತಾನೆ. ಅದಾದ ಮೇಲೆ ಅರ್ಜುನನಿಗೆ ಭಗವಂತನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು ಬೇಕಂತೇಳಿ ಹಂಬಲ ಆಗ್ತದೆ. ಭಗವಂತನ ಹತ್ತಿರ ಕೇಳ್ತಾನೆ, ನಿನ್ನ ವಿಭೂತಿಯನ್ನು, ಯೋಗ ಸಿರಿಯನ್ನು ನೋಡಬೇಕೆಂದು ನನಗೆ ಇಚ್ಛೆ ಆಗಿದೆ, ನಿನ್ನ ಬಗ್ಗೆ ಇನ್ನಷ್ಟು ತಿಳಿಬೇಕು ಅಂತ ಇಚ್ಛೆ ಆಗಿದೆ ಅಂತ. ಅವಾಗ ಭಗವಂತ ಹೇಳ್ತಾರೆ, ನನ್ನ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ, ಅದರಲ್ಲಿ ಮುಖ್ಯವಾದದನ್ನು ಮಾತ್ರ ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಭಗವಂತ ಹೇಗೆ ಎಲ್ಲದರ ಪ್ರತಿನಿಧಿ ಅಂತ ಹೇಳ್ತಾ ಹೋಗ್ತಾನೆ. ನಾನು ನನ್ನ ಒಂದೇ ಅಂಶದಿಂದ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದೇನೆ, ಇದನ್ನ ನೀನು ಅರ್ಥ ಮಾಡಿಕೋ ಅಂತ ಭಗವಂತ ಹೇಳ್ತಾನೆ. ಹೇಗೆ ಭಗವಂತ ಇಡೀ ವಿಶ್ವವನ್ನೇ ವ್ಯಾಪಿಸ್ತಾರೆ ಅಂತ ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಹನ್ನೊಂದನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ವಿಶ್ವರೂಪವನ್ನು ತೋರಿಸಲು ಅರ್ಜುನನ ವಿನಂತಿ. ನಂತರ 5ರಿಂದ 8ನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ತನ್ನ ಸಾರ್ವತ್ರಿಕ ರೂಪವನ್ನು ವಿವರಿಸ್ತಾನೆ. 9ರಿಂದ 14ನೇ ಶ್ಲೋಕದಲ್ಲಿ ಸಂಜಯನು ಅರ್ಜುನನ ದೃಷ್ಟಿಯನ್ನು ವಿವರಿಸ್ತಾನೆ. 15ರಿಂದ 31ನೇ ಶ್ಲೋಕದಲ್ಲಿ ಅರ್ಜುನನ ದರ್ಶನದ ಅನುಭವ. 32ರಿಂದ 34ನೇ ಶ್ಲೋಕದಲ್ಲಿ ಕೃಷ್ಣ ಪ್ರತ್ಯುತ್ತರ, ನನ್ನ ಸಾಧನವಾಗು. ನೆಕ್ಸ್ಟ್ ಅರ್ಜುನನ ಪ್ರಾರ್ಥನೆಗಳು 35ರಿಂದ 46ನೇ ಶ್ಲೋಕದಲ್ಲಿ. ಶ್ರೀಲ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಅರ್ಜುನ ಕೃಷ್ಣನನ್ನು ಭಗವಂತ ಅಂತ ಸ್ವೀಕರಿಸಿ ಆಗಿದೆ, ಅವನಿಗೆ ಯಾವುದೇ ಸಂದೇಹ ಇಲ್ಲ, ನನ್ನ ಭ್ರಮೆ ಮೋಹ ಎಲ್ಲವೂ ನಾಶ ಆಗಿದೆ, ನೀನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ತಾನೆ ಅರ್ಜುನ. ಅರ್ಜುನ ನಿಸ್ಸಂದೇಹವಾಗಿ ಒಪ್ಪಿಕೊಂಡಿದ್ದಾನೆ, ಭಗವಂತ ಅರ್ಜುನನ ಹೃದಯದಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾರೆ, ನಿಮ್ಮೆಲ್ಲರ ಹೃದಯದಲ್ಲಿ ಕೂಡ ಇದ್ದಾನೆ ಭಗವಂತ. ಸೊ ಇಡೀ ಭೌತಿಕ ಜಗತ್ತು ಭಗವಂತನಿಂದ ಹೇಗೆ ಎನರ್ಜೈಸ್ ಆಗಿದೆ, ಆದ್ರೂ ಭಗವಂತ ಅವುಗಳಿಂದ ದೂರನೇ ಇರ್ತಾನೆ. ಇಲ್ಲಿ ಅರ್ಜುನ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ತನ್ನ ಒಂದು ಡೌಟ್ಸ್ ಅನ್ನು ಕ್ಲಿಯರ್ ಮಾಡಿಕೊಂಡಿದ್ದಾನೆ. ಕೃಷ್ಣನ ವಾಣಿಯನ್ನು ಶ್ರದ್ಧಾಪೂರ್ವಕವಾಗಿ ಕೇಳಿ ಅರಿತುಕೊಂಡಿದ್ದಾನೆ. ಇಲ್ಲಿ ಅರ್ಜುನನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನನ್ನ ಭ್ರಮೆ ನಾಶವಾಗಿದೆ,
ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಿದ್ದೇನೆ, ನನಗೆ ಇದರಿಂದ ಸಂಪೂರ್ಣ ತೃಪ್ತಿಯಾಗಿದೆ ಹೇಳಿದ್ರೆ 10ನೇ ಅಧ್ಯಾಯದಲ್ಲಿಯೇ ಅರ್ಜುನ ಕೃಷ್ಣನಿಗೆ ಶರಣಾಗಿದ್ದಾನೆ ಅಂತ ನೋಡ್ಬೋದು. ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು? ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಈಗಾಗಲೇ ಮನವರಿಕೆ ಆಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು? ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾಪ್ಯಯಂ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇಲ್ಲಿ ಅರ್ಜುನ ಹೇಳುವಂಥದ್ದು, ನಿನ್ನ ವೈಭವಗಳಿಗೆ ಕೊನೆಯೇ ಇಲ್ಲ, ನಿನ್ನಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಿದ್ದಾನೆ. ಏವಾಮೇತದ್ಯಥಾತ್ತ ತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಸೊ ಅರ್ಜುನ ಹೇಳುವಂಥದ್ದು, ನೀನು ವರ್ಣಿಸಿದಂತೆ ನಿನ್ನನ್ನು ನಾನು ಕಾಣ್ತಿದ್ದೇನೆ ವಾಸ್ತವ ಸ್ಥಿತಿಯಲ್ಲಿ, ಆದ್ರೆ ನೀನು ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಅಂತ ಕಾಣಲು ಬಯಸ್ತೇನೆ. ಅಂದ್ರೆ ನಿನ್ನ ವಿಶ್ವರೂಪವನ್ನು ನಾನು ನೋಡ್ಲಿಕ್ಕೆ ಬಯಸ್ತೇನೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನ ಎಷ್ಟು ಕ್ಲಿಯರ್ ಆಗಿ ಭಗವಂತನನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ನಾವಿಲ್ಲಿ ನೋಡ್ಬೋದು. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಇದನ್ನ ನೀವು ಝೂಮ್ ಚಾಟ್ ನಲ್ಲಿ ಹಾಕ್ಬೋದು. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಎಸ್, ಸುಮತಿ ಅವರು ಇಲ್ಲ ಅಂತ ಹಾಕಿದ್ದಾರೆ. ಪರಮೇಶ್ವರರಾವ್ ಅವರು ಕೂಡ ಇಲ್ಲ ಅಂತ ಹಾಕಿದ್ದಾರೆ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಓ ಪ್ರಭುವೇ, ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಇಲ್ಲಿ ನಾವು ಅರ್ಜುನನ ನಮ್ರತೆಯನ್ನು ನೋಡ್ಬೋದು. ಓಕೆ, ರಘು ಅವರು ಮತ್ತು ರೂಪಶ್ರೀ ಅವರು ಕೂಡ ಇಲ್ಲ ಅಂತ ಹಾಕಿದ್ದಾರೆ. ಎಸ್, ಈಗ ಹಿಂದಿನ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಅವರು. ಈಗ ಇಲ್ಲಿರುವಂತದ್ದು ಏನಂತ ಹೇಳಿದ್ರೆ, ಇಲ್ಲಿ ಅರ್ಜುನ ತುಂಬಾ ನಮ್ರತೆಯಿಂದ ಕೇಳ್ತಾ ಇದ್ದಾನೆ, ನಾನು ನಿನ್ನ ವಿಶ್ವರೂಪವನ್ನು ನೋಡಬಲ್ಲೆ ಅಂತ ನಿನಗೆ ಅನಿಸಿದ್ರೆ ನನಗೆ ತೋರಿಸು ಅಂತ ಹೇಳಿ. ಆ ಅರ್ಹತೆ, ಆ ಎಲಿಜಿಬಿಲಿಟಿ ನನ್ನಲ್ಲಿದ್ರೆ ನೀನು ನನಗೆ ವಿಶ್ವರೂಪವನ್ನು ತೋರಿಸು. ಅರ್ಜುನ ಎಷ್ಟು ವಿನಮ್ರನಾಗಿದ್ದಾನೆ ಅಂತ ಹೇಳಿದ್ರೆ, ಅವನಿಗೆ ಭಗವಂತ ಎಷ್ಟು ಶ್ರೇಷ್ಠ, ಎಷ್ಟು ಮಹಾತ್ಮ ಅಂತ ತಿಳಿದಿದೆ. ಭಗವಂತನ ಅಪಾರ ಮಹಿಮೆ ಬಗ್ಗೆ ಶ್ರದ್ಧೆಯಿಂದ ಕೇಳಿದಾಗ ನಮ್ಮಲ್ಲಿ ಕೂಡ ವಿನಮ್ರ ಭಾವನೆ ಸ್ವಾಭಾವಿಕವಾಗಿ ಬರ್ತದೆ. ಇದು ತುಂಬಾ ಸ್ವಾಭಾವಿಕವಾದದ್ದು.
ಭಕ್ತರ ಈ ವಿನಮ್ರ ಭಾವನೆ ಭಗವಂತನ ಹೃದಯವನ್ನು ಗೆಲ್ಲುವಂತೆ ಮಾಡುತ್ತದೆ. ಆಗ ಭಗವಂತ ತನ್ನ ಭಕ್ತರ ಸೇವೆ ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ಭಗವಂತ ಹೇಳ್ತಾರೆ ಅಹಂ ಭಕ್ತ ಪರಾಧೀನ ಅಂತ ಹೇಳಿ. ಅದರಿಂದ ಇಲ್ಲಿ ಕೃಷ್ಣ ತುಂಬಾ ಪ್ರಸನ್ನಗೊಂಡು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಮುಂದಾಗ್ತಾರೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋऽಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರತೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನಾಶ್ವಿನೌ ಮರುತಸ್ತತಾ ಬಹೂನ್ಯ ದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶದವರಲ್ಲಿ ಶ್ರೇಷ್ಠನೇ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ವಿಶ್ವರೂಪದಲ್ಲಿ ಯಾರೆಲ್ಲ ಇದ್ದಾರೆ ನೋಡು ಅಂತ ಹೇಳಿ. ಯಾರೆಲ್ಲ ಇದ್ದಾರೆ? ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು, ಎಲ್ಲಾ ದೇವತೆಗಳು ಎಲ್ಲರೂ ಕೂಡ ಇದ್ದಾರೆ. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಇದನ್ನ ನೀವು ಝೂಮ್ ಚಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಓಕೆ, ಪರಮೇಶ್ವರ ಅವರು ಶುದ್ಧ ಭಕ್ತ ಮತ್ತು ಗೆಳೆಯ ಅಂತ ಹಾಕಿದ್ದಾರೆ. ಎಸ್, ವಿನಯ್ ಗೌಡ ಅವರು ಭಗವಂತನಿಗೆ ಎಲ್ಲವೂ ಸಾಧ್ಯ ಅಂತೇಳಿ. ಆಶಾ ಹರೀಶ್ ಅವರು ದಿವ್ಯ ದೃಷ್ಟಿಯಿಂದ, ಮುನ್ನಯ್ಯ ಅವರು ಕೂಡ ದಿವ್ಯವಾದ ಕಣ್ಣು. ಪಲ್ಲವಿ ಅವರು ಕೃಷ್ಣನಿಗೆ ಪ್ರವೀಣ್ ಅವರು ಅರ್ಜುನನ ಅಪರಿಮಿತ ಭಕ್ತಿಯಿಂದ. ಓಕೆ, ಈಗ ನೋಡೋಣ. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ಗೇಹೇ ಗುಡಾಕೇಶ ಯಶ್ಚಾನ್ಯದ್ರಷ್ಟುಮೇಚ್ಛಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುತ್ತದೆ. ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಎಸ್, ಹೇಳಿದ್ರೆ ಇಲ್ಲಿ ಒಂದು ಸ್ಥಳದಲ್ಲಿ ಕುಳಿತು ಯಾರೂ ಇಡೀ ವಿಶ್ವವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಮುಂದುವರಿದ ವಿಜ್ಞಾನಿಯು ಕೂಡ ಇತರ ಭಾಗಗಳಲ್ಲಿ, ವಿಶ್ವದ ಇತರ ಭಾಗಗಳಲ್ಲಿ ಆಗುತ್ತಿರೋದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅರ್ಜುನನಂತಹ ಭಕ್ತನು, ಈಗ ನೀವೆಲ್ಲ ಉತ್ತರಿಸಿದಂತೆ, ಅವನು ಮಹಾಭಕ್ತನಾಗಿರ್ತಾನೆ, ಶುದ್ಧ ಭಕ್ತನಾಗಿರ್ತಾನೆ. ಸೊ ಅವನು ವಿಶ್ವದ ಯಾವುದೇ ಭಾಗದಲ್ಲಿರುವ ಏನನ್ನಾದರೂ ಕಾಣಬಲ್ಲ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಅವನು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಕೃಷ್ಣನು ಅವನಿಗೆ ಕೊಡ್ತಾನೆ. ಕೃಷ್ಣನ ದಯೆಯಿಂದ ಅರ್ಜುನನು ಎಲ್ಲವನ್ನು ನೋಡಬಲ್ಲವನಾಗಿದ್ದಾನೆ. ಇಲ್ಲಿ ಗುಡಾಕೇಶ ಅಂತ ಹೇಳುವಂಥದ್ದು ಅರ್ಜುನನಿಗೆ. ಗುಡಾಕೇಶ ಅಂತ ಹೇಳಿದ್ರೆ ಅಜ್ಞಾನವನ್ನು ಗೆದ್ದವನು, ನಿದ್ರೆಯನ್ನು ಗೆದ್ದವನು ಅಂತ ಹೇಳಿ.
न तु मां शक्यसे द्रष्टुमनेनैव स्वचक्षुषा दिव्यं ददामि ते चक्षुः ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಈಗಾಗಲೇ ನೀವು ಇದನ್ನು ಉತ್ತರಿಸಿದ್ದೀರಿ. ಅಂತ ಹೇಳಿದ್ರೆ ದಿವ್ಯವಾದ ಕಣ್ಣುಗಳಿದ್ರೆ ಮಾತ್ರ ಈ ವಿಶ್ವರೂಪವನ್ನು ನೋಡ್ಲಿಕ್ಕಾಗ್ತದೆ. ಈ ಒಂದು ಚರ್ಮ ಚಕ್ಷುವಿಂದ ನೋಡ್ಲಿಕ್ಕಾಗೋದಿಲ್ಲ. ಈಗ ನಮ್ಮದು ಚರ್ಮ ಚಕ್ಷು, ಇದರಿಂದ ನೋಡ್ಲಿಕ್ಕಾಗೋದಿಲ್ಲ. ದಿವ್ಯ ಕಣ್ಣುಗಳಿಂದ ವಿಶ್ವರೂಪವನ್ನು ನೋಡ್ಬೋದು. ಆದ್ರೆ ಪ್ರೇಮ ಚಕ್ಷು ಇರ್ಬೇಕು. ಪ್ರೇಮ ಕಣ್ಣುಗಳಿಂದ ಭಗವಂತ ನೋಡ್ಲಿಕ್ಕಾಗ್ತದೆ. ಈ ದಿವ್ಯವಾದ ಕಣ್ಣುಗಳು ಮೊದಲಿಗೆ ಈಗ ನಾವು ಪ್ರೇಮದ ಕಣ್ಣಿನಿಂದ ಪ್ರೇಮಾಂಜನ ಸುರಿತ ಭಕ್ತಿ ವಿಲೋಚನೇನ ಅಂದ್ರೆ ನಮ್ಮಲ್ಲಿ ಪ್ರೇಮದ ಕಣ್ಣುಗಳಿಂದ ಭಗವಂತನ ನೋಡ್ಲಿಕ್ಕಾಗ್ತದೆ. ದಿವ್ಯವಾದ ಕಣ್ಣುಗಳಿಂದ ಈ ಒಂದು ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ ಅರ್ಜುನ ಅಂತ ಹೇಳಿ ನಾವು ಇಲ್ಲಿ ತಿಳಿಯುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಈಗ ಆ 3D ಕನ್ನಡಕ ಎಲ್ಲ ಕೊಡ್ತಾರಲ್ಲ, ಆ ರೀತಿಯಾಗಿ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸೊ ಇಲ್ಲಿ ಸಂಜಯನಿಗೆ ಸಹ ನೋಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಸಂಜಯನು ವೇದವ್ಯಾಸರ ಪರಮ ಶಿಷ್ಯನಾಗಿರ್ತಾನೆ. ಅವನಿಗೆ ಅವರು ವರವನ್ನು ಕೊಟ್ಟಿರ್ತಾರೆ, ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡೇ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಎಲ್ಲವನ್ನು ಕೂಡ ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ. ಹಾಗಾಗಿ ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಭಗವಂತ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು ಅಂತ ಹೇಳಿ ರಾಜನಿಗೆ ಸಂಜಯನು ಹೇಳ್ತಾ ಇದ್ದಾನೆ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುತಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಾಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಶ್ರೀದೇವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದ್ತೀರಾ? ಹಾ ಮಾತಾಜಿ. ಅನುವಾದ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ನೋಡ್ಬೋದು ನೀವು, ಅರ್ಜುನ ನೋಡ್ತಾ ಇದ್ದಾನೆ ವಿಶ್ವರೂಪವನ್ನು. ಇಲ್ಲಿ ಅನೇಕ ಅಂದ್ರೆ ಅರ್ಜುನ ನೋಡ್ತಿದ್ದ ಕೈಗಳು, ಬಾಯಿಗಳು, ಕಾಲುಗಳು ಮತ್ತು ಇತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇರಲಿಲ್ಲ ಎನ್ನುವುದನ್ನು ತೋರಿಸ್ತದೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾದ್ಭಾಸಸ್ತಸ್ಯ ಮಹಾತ್ಮನ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಹೇಗೆ? ಲಕ್ಷಾಂತರ ಸೂರ್ಯರು. ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ನೋಡ್ತಾ ಇದ್ದಾನೆ. ಅದು ಮುಂದಿನ ಶ್ಲೋಕದಲ್ಲಿ ನೋಡ್ಬೋದು. ಇಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಎಷ್ಟು ನಮಗೆ ಒಂದು ಸೂರ್ಯನ ಒಂದು ಪ್ರಭೆಯನ್ನೇ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂತದ್ರಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಉದಿಸಿದ್ರೆ ಹೇಗೆ ಅನ್ಸುತ್ತೆ, ಆ ರೀತಿಯಾಗಿ ಭಗವಂತನ ಒಂದು ತೇಜಸ್ಸನ್ನು ಹೋಲಿಸ್ಬೋದು ಅಂತ ಹೇಳ್ಬೋದು. ತತ್ರೇಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಅಪಶ್ಯ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ
ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಸೊ ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ನೋಡ್ತಾನೆ. ತಥಾ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಇಲ್ಲಿ ನೋಡ್ಬೋದು ನೀವು ಆ ವಿಶ್ವರೂಪವನ್ನು ನೋಡಿ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಜುನನು ಬಹು ಗೌರವದಿಂದ ಪ್ರಣಾಮ ಮಾಡ್ತಿದ್ದಾನೆ. ಎರಡು ಕೈಗಳನ್ನು ಮುಗಿದುಕೊಂಡು ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ. ಅಂದ್ರೆ ಅವನು ವಿಶ್ವರೂಪವನ್ನು ಹೊಗಳ್ತಾ ಇದ್ದಾನೆ. ಹೇಗೆ ಅಂತ ನೋಡೋದಾದ್ರೆ, ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಇಲ್ಲಿ ವಿಶ್ವರೂಪವನ್ನು ನೋಡಿ ಅದನ್ನು ವಿವರಿಸ್ತಾ ಇದ್ದಾನೆ. ಏನಂತ ಹೇಳಿ, ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವನ್ನು ಕಾಣ್ತಾನೆ. ಆದುದರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನು, ವಿಶ್ವದ ಅಧೋ ಪ್ರದೇಶದಲ್ಲಿ ಗರ್ಭೋದಕ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣ್ತಾನೆ. ಪರಮ ಪ್ರಭುವಾದ ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ತನ್ನ ರಥದಲ್ಲಿ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನು ಕಾಣಲು ಸಾಧ್ಯವಾಗಿತ್ತು. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಕಿರೀಟಿನಂ ಗದಿನಂ ಚಕ್ರಿನಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಂ ಅಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಈ ಒಂದು ವಿಶ್ವರೂಪವನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ಹೇಗೆ ಒಂದು ಲಕ್ಷಾಂತರ ಸೂರ್ಯ ಒಟ್ಟಿಗೆ ಆ ಒಂದು ಪ್ರಭೆಯನ್ನು ಪ್ರಜ್ವಲಿಸಿದ್ರೆ ಹೇಗೆ ಆಗುತ್ತೆ, ಆ ರೀತಿಯಾದ ಪ್ರಭೆಯನ್ನು ಅದಕ್ಕೆ ಹೋಲಿಸಲಾಗ್ತದೆ. ಆ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದ್ರೂ ನಾನು ಈ ಪ್ರಕಾಶಮಾನವಾದ ರೂಪವು ಇದನ್ನು ನೋಡ್ತಾ ಇದ್ದಾನೆ. ಆದ್ರೂ ಕೂಡ ಅರ್ಜುನ ವಿವಿಧ ಕಿರೀಟಗಳಿಂದ, ಗದೆಗಳಿಂದ, ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣ್ತಿದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮೋ ಭೋಕ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ಇಲ್ಲಿ ಆ ಭಗವಂತನ 10 ಅವತಾರಗಳನ್ನು ನೋಡ್ಬೋದು. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ ಅವತಾರ,
ರಾಮ ಅವತಾರ, ಈ ರೀತಿಯಾಗಿ ಬುದ್ಧ ಅವತಾರ, ಕಲ್ಕಿ ಅವತಾರ ಎಲ್ಲ ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ಹೇಳುವಂಥದ್ದು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ. ಯಾಕಂದ್ರೆ ಭಗವಂತ ಆಧ್ಯಾತ್ಮಿಕ ಇದ್ರಲ್ಲೇ ಬರುವಂಥದ್ದು. ನಮ್ಮದು ಈ ಭೌತಿಕ ಶರೀರ ಇದು ಕ್ಷಯಿಸುವಂಥದ್ದು, ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮ ಪುರುಷನು, ಇದು ನನ್ನ ಅಭಿಪ್ರಾಯ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಯಾಕೆಂದ್ರೆ ಅಷ್ಟು ವ್ಯಾಪಕವಾಗಿ ಹರಡಿದ್ದಾನೆ ಅಂತ ಹೇಳಿದ್ರೆ, ಆದಿ ಮಧ್ಯ ಅಂತ್ಯ ಯಾವುದು ಕೂಡ ಕಾಣ್ತಾ ಇಲ್ಲ ಇಲ್ಲಿ ಅರ್ಜುನನಿಗೆ. ನಿನ್ನ ಮಹಿಮೆಗೆ ಮಿತಿ ಇಲ್ಲ, ಅಸಂಖ್ಯಾತ ಬಾಹುಗಳಿಗೆ. ಸೂರ್ಯ ಚಂದ್ರರು ಸೂರ್ಯ ಭಗವಂತನ ಹಾಟ್ ಐ ಆದ್ರೆ, ಚಂದ್ರ ಭಗವಂತನ ಕೋಲ್ಡ್ ಐ ಅಂತ ಹೇಳಲಾಗ್ತದೆ. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದೆಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಇಲ್ಲಿ ಹೇಳ್ತಾ ಇರೋದು, ಅರ್ಜುನ, ನಿನ್ನ ಈ ರೂಪವನ್ನು ನೋಡಿ 3 ಲೋಕಗಳು ಕೂಡ ಭಯಗೊಂಡಿದೆ. ಯಾವ ಒಂದು ಸ್ಥಳವನ್ನು ಕೂಡ ಬಿಟ್ಟಿಲ್ಲ, ಎಲ್ಲಾ ಕಡೆ ನೀನು ವ್ಯಾಪಿಸಿದ್ದೀಯಾ ಅಂತ ಹೇಳಿ. ಅಮೀಹಿ ತ್ವಾಂ ಸುರಸಂಗ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಇಲ್ಲಿ ಎಲ್ಲರೂ ಕೂಡ ಭಯಭೀತರಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಹರ್ಷಿಗಳು, ಸಿದ್ಧರು ಎಲ್ಲರೂ ಕೂಡ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವರು. ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ರುದ್ರಾದಿತ್ಯ ವಸವೋ ಯಚ ಸಾಧ್ಯ ವಿಶ್ವೇಶ್ವಿನೌ ಮರುತಶ್ಚೋಷ್ಮ ಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಗಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವ ದೇವತೆಗಳು, 2 ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಎಲ್ಲರೂ ಕೂಡ ಬೆರಗಾಗಿ ಭಗವಂತನನ್ನು ನೋಡ್ತಾ ಇದ್ದಾರೆ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಇಲ್ಲಿ ದೇವತೆಗಳು, ಅವರ ಲೋಕಗಳು ಎಲ್ಲವೂ ಭಯಗೊಂಡಿದೆ. ಹಾಗೆ ನಾನು ಕೂಡ ಭಯಗೊಂಡಿದ್ದೇನೆ ನಿನ್ನ ಈ ಒಂದು ವಿಶ್ವರೂಪವನ್ನು ನೋಡ್ಬಿಟ್ಟು ಅಂತ ಅರ್ಜುನ ಹೇಳ್ತಾ ಇದ್ದಾನೆ.
ಅರ್ಜುನ ಯಾಕೆ ವಿಚಲಿತನಾದ? ಇದನ್ನ ನೀವು ಜೂಮ್ ಚಾಟ್ ನಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಅರ್ಜುನ ವಿಶ್ವರೂಪವನ್ನು ನೋಡ್ಬಿಟ್ಟು ಯಾಕೆ ವಿಚಲಿತನಾದ? ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಜೂಮ್ ಚಾಟ್ ನಲ್ಲಿ ಕೂಡ ಉತ್ತರಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಪರಮೇಶ್ವರ ಪ್ರಭುಜಿಯವರೇ ಹೇಳಿ. ಗೊತ್ತಿರ್ಲಿಲ್ಲ, ಅವನಂತೂ ಯಾರೋ ಫ್ರೆಂಡ್ ಹೇಳಿ ಅಷ್ಟೇ. ಹೌದು, ಎಸ್. ಅವನಿಗೆ ಯಾರೋ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಹಲೋ ಹಾಯ್ ಹಾಯ್ ಫ್ರೆಂಡಿನಾಗಿ ಅನ್ಸಿದ್ದು. ದೇವ್ ಅವನ ನಿಜ ರೂಪ ಗೊತ್ತಿರ್ಲಿಲ್ಲ, ಅಂದಾಜಿರ್ಲಿಲ್ಲ ಹೇಳಿ ಕಾಣ್ತದೆ. ಎಸ್ ಹರೇ ಕೃಷ್ಣ. ಸರಿಯಾ? ಎಸ್, ಧನ್ಯವಾದ. ನೋಡುವ. ಹರೇ ಕೃಷ್ಣ. ಎಸ್, ಹೌದು, ಪ್ರಭುಜಿಯವರು ಹೇಳಿದ್ದ ಸರಿ. ಈಗ ನೋಡುವ ಅದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ ನೋಡ್ತೇವೆ ನಾವು. ನಭಾಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ಯಾನನಂ ದೀಪ್ತ ವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಏನಾಗ್ತಿದೆ ಇಲ್ಲಿ ಅರ್ಜುನನಿಗೆ? ಭಗವಂತನ ಈ ವಿಶ್ವರೂಪವನ್ನು ನೋಡ್ಬಿಟ್ಟು ಈ ಒಂದು ಸಮಚಿತ್ತತೆಯನ್ನು ಉಳಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಭಯದಿಂದ ಅವನ ಮನಸ್ಸು ತಲ್ಲಣಗೊಂಡಿದೆ. ಅಮೇ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮಾಧೀಯರಪಿ ಯೋಧಮುಖೈಃ. ವಕ್ತ್ರಾಣಿ ತೇ ದ್ವರಮಾಣ ವಿಶಂತೆ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಸೊ ಎಲ್ಲರೂ ಕೂಡ ಭಗವಂತನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಹೇಗೆ ಆ ಭಗವಂತನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಯಾಗಿ ಕೆಲವರ ತಲೆಗಳನ್ನು ಕಾಣ್ತಾ ಇದ್ದಾನೆ ಇಲ್ಲಿ. ಯಾರು? ಅರ್ಜುನ. ಧೃತರಾಷ್ಟ್ರನ ಎಲ್ಲಾ ಪುತ್ರರು ಮತ್ತೆ ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣರು, ಕರ್ಣರು ಎಲ್ಲರೂ ಕೂಡ ಮುಖ್ಯ ಯೋಧರು. ಯಾರೋ ಪಾಂಡವರ ಕಡೆ ಮುಖ್ಯ ಯೋಧರು ಕೂಡ ಹೋಗ್ತಾ ಇದ್ದಾರೆ. ಪಾಂಡವರನ್ನ 5 ಜನ ಬಿಟ್ಟು ಮತ್ತೆಲ್ಲರೂ ಕೂಡ ಹೋಗ್ತಾರೆ. ಯಥಾ ನದೀನಾಂ ಬಹವೋ ಅಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಹೇಗೆ ಒಂದು ನದಿಗಳೆಲ್ಲ ಸಾಗರಕ್ಕೆ ಬಂದು ಸೇರ್ತವೆ, ಅದೇ ರೀತಿ ಈ ಎಲ್ಲಾ ಮಹಾಯೋಧರು ಭಗವಂತನ ಬಾಯಿಯೊಳಗೆ ಪ್ರವೇಶಿಸುತ್ತಿದ್ದಾರೆ ಅಂತೇಳಿ ಅರ್ಜುನ ಹೇಳುವಂಥದ್ದು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ, ಅಂದ್ರೆ ಪತಂಗಗಳಿಗೆ ಗೊತ್ತಾಗೋದಿಲ್ಲ ಆ ಒಂದು ಜ್ವಾಲೆ ಹತ್ರ ಹೋದ್ರೆ ಅವರು ಸತ್ತೋಗ್ತಾರೆ ಅಂತೇಳಿ, ಆದ್ರೂ ಕೂಡ ವೇಗವಾಗಿ ಆ ಒಂದು ಜ್ವಾಲೆ ಹತ್ತಿರ ಹೋಗುವಂಥದ್ದು. ಅದೇ ರೀತಿ
ಎಲ್ಲಾ ಜನರು ನಿನ್ನ ಬಾಯಿಗಳೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು. ಎಲ್ಲರೂ ಕೂಡ ಭಗವಂತನ ಬಾಯೊಳಗೆ ವೇಗವಾಗಿ ಹೋಗ್ತಾ ಇದ್ದಾರೆ. ಆಖ್ಯಾಹಿ ಮೇಕೋ ಭವಾನುಗ್ರಹ ರೂಪೋ ನಮೋಸ್ತು ತೇ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಪ್ರಭುಗಳ ಪ್ರಭುವೇ, ಉಗ್ರ ರೂಪನೇ, ದಯವಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು. ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಈಗ ಪರಮೇಶ್ವರ ಪ್ರಭುಜಿಯವರು ಹೇಳಿದಾಗೆ ಇಲ್ಲಿ ಅರ್ಜುನನಿಗೆ ಕೃಷ್ಣನ ಆ ಒಂದು ಗೆಳೆಯ ಅಂತ ಹೇಳಿ ಅವನು ತಿಳಿದುಕೊಂಡಿದ್ದ. ಈಗ ಈ ಒಂದು ವಿಶ್ವರೂಪವನ್ನು ನೋಡ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ, ಯಾರು ನೀನು ಹೇಳು. ಗೆಳೆಯ ಆಗಿದ್ರೆ ಈಗ ಇರ್ತಿರ್ಲಿಲ್ವಲ್ಲ, ಅವನಿಗೆ ಗೆಳೆಯನಾಗಿ ಅವನಿಗೆ ಅನುಭವ ಇದೆ ಹೇಗಿದ್ದ ಕೃಷ್ಣ ಅಂತೇಳಿ. ಈಗ ವಿಶ್ವರೂಪವನ್ನು ನೋಡಿ ಕೇಳ್ತಾ ಇರುವಂತದ್ದು, ಕೃಪೆ ಮಾಡಿ, ನನ್ನಲ್ಲಿ ಕೃಪೆ ಮಾಡಿ ಹೇಳು, ನೀನ್ ಯಾರು ಅಂತ ಹೇಳಿ ನನಗೆ ತಿಳಿಸು, ನಾನು ತಿಳಿಬೇಕು ಅಂತ ಬಯಸ್ತಾ ಇದ್ದಾನೆ ಅಂತ ಹೇಳಿ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಾಕ್ಷಯ ಕೃತ್ ಪ್ರವೃತ್ತೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು. ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದ್ರೆ ಪಾಂಡವರನ್ನು ಬಿಟ್ಟು ಎರಡು ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಇಲ್ಲಿ ಪಾಂಡವರು 5 ಜನರನ್ನು ಬಿಟ್ಟು ಕೌರವರು ಮತ್ತು ಪಾಂಡವರ ಆ ಕಡೆನ ಯಾರು ಯೋಧರಿದ್ದಾರೆ ಎಲ್ಲರೂ ಕೂಡ ಕೊಲ್ಲಲ್ಪಡ್ತಾರೆ. ಸೊ ಇಲ್ಲಿ ನಾವು ಇದರಿಂದ ಏನು ತಿಳಿಯುವಂಥದ್ದು ಅಂತ ಹೇಳಿದ್ರೆ, ಆ ಭಗವಂತನ ಜೊತೆಗೆ ನಾವು ಸ್ಪರ್ಧೆಗೆ ಇಳಿಯುವಂಥದ್ದನ್ನು ಬಿಟ್ಟು ಬಿಡಬೇಕು. ಈಗ ನಮ್ಮನ್ನು ನಾವು ಕಂಟ್ರೋಲರ್, ಮಾಲೀಕರು ಅಂತ ನಾವು ತಿಳಿದುಕೊಳ್ತೇವೆ. ಹಾಗೆ ನಾವು ಅದನ್ನು ನಾವು ಬಿಟ್ರೆ ಮಾತ್ರ ನಮಗೆ ನಿಜವಾದ ಜ್ಞಾನ ಸಿಗುವಂಥದ್ದು. ಅರ್ಜುನನು ನಡೆದ ದಾರಿಯಲ್ಲಿ ನಾವು ನಡಿಬೇಕು. ಅರ್ಜುನನ ಒಂದು ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನು ಅನುಸರಿಸಿದ್ರೆ ನಮಗೆ ಭಗವಂತನ ಕೃಪೆ ಸಿಗುತ್ತೆ. ಆದ್ರಿಂದ ನಾವು ಭಗವಂತನ ಜೊತೆಗೆ ಸ್ಪರ್ಧೆಗೆ ಇಳಿಯುವಂತ ಒಂದು ಮನೋಭಾವ ಬೆಳೆಸಿಕೊಳ್ಬಾರ್ದು. ಹೇಗೆ ಭಗವಂತನ ಜೊತೆಗೆ ಸ್ಪರ್ಧೆಗೆ ಇಳಿತೀವಾ ಅಂತ ಹೇಳಿದ್ರೆ, ಕೆಲವರು ನಾನು ದೇವರು, ನೀನು ದೇವರು, ಅವರು ದೇವರು, ಇವರು ದೇವರು ಅಂತ ಹೇಳ್ತಾರೆ. ಕಡೆಗೆ ದೇವರೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇನ್ನು ಕೆಲವರು ನಾನು ದೇವರು ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾರೆ. ಸೊ ಎಲ್ಲಿಯವರೆಗೆ ಮೋಸ ಹೋಗೋರು ಇರ್ತಾರೆ, ಅಲ್ಲಿಯವರೆಗೆ ಮೋಸ ಮಾಡುವವರು ಕೂಡ ಇರ್ತಾರೆ. ಸೊ ಯಾರು ತಮ್ಮನ್ನು ತಾವು ದೇವರು ಅಂತ ಹೇಳಿಕೊಳ್ತಾರೆ, ಆ ತರ ಮೋಸ ಮಾಡ್ತಾರೆ, ಅವ್ರಿಗೆ ಹೇಳ್ಬೇಕು, ಸರಿ ಒಪ್ಪಿಕೊಳ್ತೇನೆ ದೇವರು ಅಂತ ಹೇಳಿ. ಆದ್ರೆ ಕೃಷ್ಣ ದೇವರು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ರು, ವಿಶ್ವರೂಪವನ್ನು ತೋರಿಸಿದ್ರು. ನೀನು ಈಗ ದೇವರು ಅಂತ ಹೇಳ್ತಿದ್ಯಾ, ವಿಶ್ವರೂಪವನ್ನು ತೋರಿಸು, ಅವಾಗ್ಲೇ ನಾನು ನಂಬ್ತೇನೆ ಅಂತ ಹೇಳ್ಬೇಕು. ಇದು ಒಂದು ಪರೀಕ್ಷೆ ಇರುವಂತದ್ದು ಜನರಿಗೆ. ತಮ್ಮನ್ನು ತಾವು ದೇವರು ಅಂತ ಹೇಳ್ತಾರಲ್ಲ, ಅವರಿಗೆ ಹೇಳ್ಬೇಕು ವಿಶ್ವರೂಪವನ್ನು ತೋರಿಸು, ವಿಶ್ವರೂಪವನ್ನು ತೋರಿಸಲು ಹೇಳ್ಬೇಕು. ಮತ್ತೆ ವಿಶ್ವರೂಪ ಮಾತ್ರವಲ್ಲ, ಕೃಷ್ಣ ಬಾಲ್ಯದಿಂದ ಏನೆಲ್ಲ ಲೀಲೆಗಳನ್ನು ಮಾಡಿದ್ರು ಅದನ್ನೆಲ್ಲ ಮಾಡಿ ತೋರಿಸ್ಬೇಕು. ಕೃಷ್ಣ ಪುಟ್ಟ ಮಗು ಇದ್ದಾಗ ಪೂತನಿಯನ್ನು ಸಾಯಿಸ್ತಾನೆ. ಅದಾದ್ಮೇಲೆ ಅವನು ಎಷ್ಟೋ ರಾಕ್ಷಸರನ್ನು ಕೊಲ್ತಾನೆ. ಅವನು 7 ವರ್ಷದ ಬಾಲಕನಿದ್ದಾಗ 7 ದಿವಸಗಳ ಕಾಲ ಹಗಲು ರಾತ್ರಿ ಈ ಒಂದು ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತುವಂಥದ್ದು, ಇನ್ನೊಂದು ಕೈಯಲ್ಲಿ ಕೊಳಲನ್ನು ಊದಿ ಆ ವ್ರಜ ನಿವಾಸಿಗಳಿಗೆ ಒಂದು ಖುಷಿ ಸಂತೋಷವನ್ನು ಕೊಡುವಂಥದ್ದು. ಈ ರೀತಿಯಾಗಿ ಇದನ್ನೆಲ್ಲ ಮಾಡಿ ತೋರಿಸ್ಬೇಕು. ಕಾಳಿಂಗ ಮರ್ದನ ಕೂಡ ಮಾಡ್ತಾನೆ ಕೃಷ್ಣ. ಸೊ ಕೆಲವರು ಭಗವಂತನನ್ನು ಅನುಕರಿಸಲು ಹೋಗ್ತಾರೆ. ಆದ್ರೆ ಭಗವಂತನ ರೀತಿಯೇ ಒಂದು ರಾಸಲೀಲೆಯನ್ನು ಮಾಡುವಂಥದ್ದು, ಆ ರೀತಿ ಮಾಡ್ಲಿಕ್ಕೆ ಹೋಗುವಂಥದ್ದು. ಅದನ್ನೆಲ್ಲ ಮಾಡೋದಕ್ಕಂತ ಮುಂಚೆ ಬಾಲ್ಯಲೀಲೆಗಳನ್ನು ಅವರು ಮಾಡಿ ತೋರಿಸ್ಬೇಕು. ಅದನ್ನ ಮಾಡಿ ತೋರಿಸಿದ್ಮೇಲೆ ಮತ್ತೆ ಅವರನ್ನು ರಾಸಲೀಲೆ ಮಾಡುವಂತ ಹೇಳ್ಬೇಕು.
ರಾಸಲೀಲೆಯಲ್ಲೂ ಕೂಡ ಭಗವಂತ ಸಾವಿರಾರು ಗೋಪಿಯರ ಜೊತೆ ಸಾವಿರಾರು ಕೃಷ್ಣನಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡು ಪ್ರತಿಯೊಂದು ಗೋಪಿಯ ಜೊತೆ ಸಪರೇಟ್ ಕೃಷ್ಣನಾಗಿ ಭಗವಂತ ನೃತ್ಯ ಮಾಡುವಂಥದ್ದು. ಅದಲ್ಲದೆ 16,000 ನಾರಿಯರ ಜೊತೆ ಕೂಡ ಭಗವಂತ 16,000 ನಾರಿಯರನ್ನು ಮದುವೆಯಾಗಿ 16,000 ಅರಮನೆಯನ್ನು ಕಟ್ಟಿಸಿಕೊಟ್ಟು 16,000 ಕೃಷ್ಣನಾಗಿ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವಂಥದ್ದು. ಯಾರು ತಮ್ಮನ್ನು ತಾವು ದೇವರು ಅಂತ ಹೇಳ್ತಾರಲ್ಲ ಅವರೆಲ್ಲ ಈ ಗುಣಲಕ್ಷಣಗಳನ್ನು ತೋರಿಸ್ಬೇಕು, ದೇವರು ಅಂತ ಒಪ್ಪಿಕೊಳ್ಬಹುದು. ಇಲ್ಲದಿದ್ರೆ ಖಂಡಿತವಾಗಿಯೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಭೌತಿಕ ಜನ್ಮಗಳಲ್ಲಿ ಹೇಗೆ ಅಂದ್ರೆ ನಮ್ಮ ಎಲ್ಲಾ ಸಂಬಂಧಗಳು ನಿರಾಶೆಯನ್ನು ಉಂಟು ಮಾಡ್ತವೆ. ಅಪರಿಪೂರ್ಣವಾದ ಇಂದ್ರಿಯಗಳಿಂದ ಅಪರಿಪೂರ್ಣವಾದವರ ಜೊತೆ ಸಂಬಂಧವನ್ನು ನಾವು ಸ್ಥಾಪಿಸುವುದಾದ್ರೆ ನಮಗೆ ಅದು ನಿರಾಶೆಯನ್ನು ಉಂಟು ಮಾಡ್ತದೆ. ಯಾಕೆಂದ್ರೆ ನಾವು ಯಾರನ್ನಾದ್ರೂ ಇಷ್ಟಪಟ್ರೆ ಅವರು ಕೂಡ ಇಷ್ಟಪಡ್ಬೇಕು ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ತೇವೆ. ಆದುದರಿಂದ ಈ ಭೌತಿಕ ಜಗತ್ತು ಅಶಾಶ್ವತವಾಗಿರುವಂತದ್ದು. ಆದ್ರೆ ಭಗವಂತನ ಜೊತೆ ಸಂಬಂಧವನ್ನು ನೀವು ಒಂದು ಬಾರಿ ಸಂಬಂಧವನ್ನು ಸ್ಥಾಪಿಸಿಕೊಂಡು ನೋಡಿ, ನಿಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಭಗವಂತ ಯಾವತ್ತೂ ಮರೆಯೋದಿಲ್ಲ. ಪ್ರಭುಜಿಯವರು ಪ್ರತಿ ಸಲ ಒಂದು ಥಾಟ್ಸ್ ಹಾಕ್ತಾರೆ, ಪ್ರಭುಪಾದರ ಮೆಸೇಜ್ ಹಾಕ್ತಾರೆ. ಇವತ್ತಿನ ಮೆಸೇಜ್ ಕೂಡ ಅದೇ. ಏನಂತ ಹೇಳಿದ್ರೆ, by chance if one forgets Krishna, Krishna does not forget him ಅಂತ ಹೇಳಿ ಹೇಳಿದ್ರೆ, ಭಗವಂತ ಯಾವತ್ತೂ ಕೂಡ ಮರೆಯುವುದಿಲ್ಲ. ನೀವು ಮರೆಯಬೇಕು ಅಂತ ಹೇಳಿದ್ರು ಕೂಡ ಭಗವಂತ ನಿಮಗೆ ಆಗಾಗ ನೆನಪಿಸಿ ಮತ್ತೆ ನಿಮ್ಮನ್ನು ಈ ಒಂದು ಕೃಷ್ಣ ಪ್ರಜ್ಞೆಗೆ ಕರೆದುಕೊಂಡು ಬರ್ತಾರೆ. ಹಾಗಾಗಿ ಭಕ್ತರಿಗೆ ಇದನ್ನು ಹೇಗೆ ಅರ್ಥೈಸಿಕೊಳ್ಳೋದು ಅಂತ ಹೇಳಿದ್ರೆ, ಬೆಕ್ಕು ತನ್ನ ಮರಿಯನ್ನು ಹೇಗೆ ಕಚ್ಚಿಕೊಂಡು ಹೋಗುತ್ತೆ ಯಾವುದೇ ನೋವಾಗದ ರೀತಿಯಲ್ಲಿ, ಅದೇ ರೀತಿ ಭಕ್ತರನ್ನು ಕಾಪಾಡ್ತಾ ಇರ್ತಾನೆ ಭಗವಂತ. ಅದೇ ಬೆಕ್ಕು ಇಲಿಯನ್ನು ಹೇಗೆ ಕಚ್ಚಿ ಸಾಯಿಸ್ತದೆ, ಅದೇ ರೀತಿ ಅಭಕ್ತರಿಗೆ ಕಾಲನಾಗಿ ಬರ್ತಾನೆ ಭಗವಂತ, ಮೃತ್ಯುವಾಗಿ ಕಾಣಿಸಿಕೊಳ್ತಾನೆ ಅಂತ ಹೇಳಿ ಕೂಡ ಇಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ಯ ರಾಜ್ಯಂ ಸಮೃದ್ಧಂ ಮಯ್ಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿಂ. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಈಗಾಗ್ಲೇ ಅವರೆಲ್ಲರೂ ಕೂಡ ಸತ್ತು ಹೋಗಿದ್ದಾರೆ, ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ. ನೀನೀಗೊಂದು ಬಿ ಅನ್ ಇನ್ಸ್ಟ್ರೂಮೆಂಟ್ಸ್ ಇನ್ ಮೈ ಹ್ಯಾಂಡ್ಸ್, ನೀನೊಂದು ನಿಮಿತ್ತ ಮಾತ್ರ. ಹಾಗಾಗಿ ನೀನು ಎದ್ದು ಯುದ್ಧವನ್ನು ಮಾಡು. ಸವ್ಯಸಾಚಿ ಅಂತ ಹೇಳಿದ್ರೆ ರಣರಂಗದಲ್ಲಿ ಬಹು ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ. ನಿಪುಣ ಯೋಧ ಅರ್ಜುನನನ್ನು ಈ ರೀತಿಯಾಗಿ ಭಗವಂತ ಹೇಳುವಂಥದ್ದು. ಇಡೀ ಜಗತ್ತು ಭಗವಂತನ ಯೋಜನೆಯಂತೆ ಸಾಗುತ್ತದೆ. ನಾವೀಗ ಭೌತಿಕ ಪ್ರಕೃತಿಯ ಮೇಲೆ ಏನಾದ್ರೂ ಯಜಮಾನಿಕೆ ನಡೆಸಲಿಕ್ಕೆ ಹೋದ್ರೆ ಏನಾಗುತ್ತೆ, ಅದರಿಂದ ಎಷ್ಟು ಕಾಲ ನಾವು ಇಲ್ಲಿ ಆ ಒಂದು ಯಜಮಾನಿಕೆಯನ್ನು ನಡೆಸ್ತೇವೆ ಅಷ್ಟು ಕಾಲ ನಾವು ಇಲ್ಲಿ ಬದ್ಧರಾಗಿಯೂ ಇರ್ತೇವೆ, ಡಿಪೆಂಡೆನ್ಸ್ ಆಗಿರ್ತೇವೆ ಅಂತ ಹೇಳಿ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವರು ಮಾತ್ರ ಬಹು ಬುದ್ಧಿವಂತರು. ಅವರು ಇಲ್ಲಿಂದ ಮುಕ್ತರಾಗಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗುವಂಥದ್ದು. ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ ಅಂದ್ರೆ, ನೀವು ಈಗ ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ, ಇದನ್ನು ನೀವು ಉತ್ತರವನ್ನು ಚಾಟ್ ನಲ್ಲಿ ಹಾಕಬಹುದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ದ್ರೋಣಂ ಚ ಭೀಷ್ಮಂ ಚ ಜಯಾದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಸ್ತ್ವಂ ಜಹಿಮಾ ವ್ಯತಿಷ್ಠ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯತೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ.
ಈಗ ಅಲ್ಲಿ ಅರ್ಜುನನಿಗೆ ಮೊದಲನೇ ಅಧ್ಯಾಯದಲ್ಲಿ ಯಾವ ಒಂದು ಒಂದು ಸಹಾನುಭೂತಿ ಉಂಟಾಗ್ತಿತ್ತು ಅಂತ ಹೇಳಿದ್ರೆ, ಯಾರು ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ, ಪಾಪ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಈಗ ಇಲ್ಲಿ ಏನ್ ಹೇಳ್ತಿದ್ದಾನೆ ಭಗವಂತ, ಅವರನ್ನೆಲ್ಲ ನಾನು ಆಗ್ಲೇ ಅವರು ನಾಶ ಆಗಿದೆ. ಈಗ ನೀನು ಯಾವುದಕ್ಕೂ ಚಿಂತೆ ಮಾಡ್ಬೇಡ, ನೀನು ಯುದ್ಧ ಮಾಡು, ನಿನ್ನ ಶತ್ರುಗಳನ್ನು ಸೋಲಿಸುವೆ ಹೇಳಿ. ಓಕೆ, ಆಗದ ಪ್ರಶ್ನೆಗೆ ನಾನು ಕೃಷ್ಣನ ಸಾಧನವಾಗುವುದು ಹೇಗೆ? ಇದಕ್ಕೆ ಉತ್ತರ ಭಕ್ತಿಯಿಂದ, ಸಂಪೂರ್ಣ ಶರಣಾಗತನಾಗಿ ಭಕ್ತಿ ಸೇವೆಯಿಂದ ಅಂತ ಆಶಾ ಅವರು ಹೇಳ್ತಿದ್ದಾರೆ ಮತ್ತು ಪ್ರವೀಣ ಅವರು ಹೇಳ್ತಾರೆ. ಓಕೆ, ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ ಇದ್ದೀರಾ? ಓ, ನೀವು ಯಾವಾಗ ಲೆಫ್ಟ್ ಆದ್ದು? ಓಕೆ, ನಿಮ್ಮನ್ನು ಕೋ ಹೋಸ್ಟ್ ಮಾಡಿಲ್ಲ. ಇದೀನ್ ಮಾತಾಜಿ, ಹ್ಯಾಂಡ್ ರೈಸ್ ಮಾಡಿದ್ದೆ. ಓಕೆ ಓಕೆ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು: ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠವಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು. ಈ ವ್ಯಕ್ತಿಗೆ ನೀನು ಐಕ ವ್ಯಕ್ತಿಗೆ ನೀನು ಅತೀತನಾದವನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಅನಂತ ರೂಪನೇ ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಸಂಜೆಯು ವಿವರಿಸ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಏನಂತೇಳಿ. ಧೃತರಾಷ್ಟ್ರನಿಗೆ, ರಾಜನೇ, ಭಗವಂತರ ಈ ಮಾತುಗಳನ್ನು ಕೇಳ್ಬಿಟ್ಟು ಅರ್ಜುನ ಏನ್ ಮಾಡ್ತಿದ್ದಾನೆ, ಕೈಯನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಿದ್ದಾನೆ. ಗದ್ಗದ ಕಂಠದಿಂದ ಭಯಭೀತನಾಗಿ ಕೃಷ್ಣನಿಗೆ ಹೀಗೆ ಹೇಳ್ತಾನೆ. ಏನಂತೇಳಿ, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ಅಂದ್ರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವವನು ಋಷಿಕೇಶ, ಇಂದ್ರಿಯಗಳ ಒಡೆಯ. ಸೊ ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಿಗೆ ಓಡಿ ಹೋಗ್ತಾರೆ. ಇದೆಲ್ಲ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ಯಾಕಂತ ಹೇಳಿದ್ರೆ ಕೃಷ್ಣ ಪ್ರಪಿತಾಮಹ, ಇದು ಕೃಷ್ಣ ಬ್ರಹ್ಮನ ತಂದೆ. ಸೊ ನೀನು ಆದಿ ಸೃಷ್ಟಿಕರ್ತನು, ಸೆಕೆಂಡರಿ ಕ್ರಿಯೇಟರು ಬ್ರಹ್ಮ, ಮೂಲ ಸೃಷ್ಟಿಕರ್ತ ಕೃಷ್ಣ. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ದೇವತೆಗಳಿಗೆಲ್ಲ ಆಜ್ಞೆಯನ್ನು ಮಾಡುವಂಥದ್ದು ಕೃಷ್ಣ. ನೀನು ಅಜೇನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣನು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ರೂಪ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು, ಗುಣಾತೀತನಾಗಿರ್ತಾನೆ. ಈ ಮೂರು ಗುಣಗಳು, ಸತ್ವ, ರಜೋ, ತಮಸ್ಸು, ಈ ಮೂರು ಗುಣಗಳನ್ನು ಮೀರಿದವನಾಗಿರ್ತಾನೆ. ಆ ಮೂರು ಗುಣಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ಈ ಮಹಾಮಾಯನ್ನು ಕಂಟ್ರೋಲ್ ಮಾಡುವಂಥದ್ದು ಭಗವಂತ. ಸೊ ನಾವು ಮಹಾಮಾಯ ಕಂಟ್ರೋಲ್ ಅಲ್ಲಿ ಇದ್ದೇವೆ.
ಸೊ ನಾವು ಯಾವಾಗ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇವೆ ಅವಾಗ ನಾವು ಕೃಷ್ಣನ ಕಂಟ್ರೋಲ್ ಅಲ್ಲಿ ಇರ್ತೇವೆ, ಇಲ್ಲದಿದ್ರೆ ಮಹಾಮಾಯ ನಮ್ಮನ್ನು ಕಂಟ್ರೋಲ್ ಅಲ್ಲಿ ತಗೊಂಡ್ಬಿಡ್ತಾಳೆ. ಸೊ ಅದನ್ನೆಲ್ಲ ಮಹಾಮಾಯೆಯನ್ನು ಕೂಡ ಆ ಭಗವಂತನ ಆಜ್ಞಾನುಸಾರವಾಗಿಯೇ ಕೆಲಸ ಮಾಡುವಂಥದ್ದು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಇಲ್ಲಿ ಹೇಳುವಂಥದ್ದು ಈ ಒಂದು 36ನೇ ಶ್ಲೋಕದಲ್ಲಿ, ಭಕ್ತರನ್ನು ರಕ್ಷಿಸುವವನು, ಭಕ್ತರ ಆರಾಧ್ಯ ದೈವವು ಕೃಷ್ಣನೇ, ಅಭಕ್ತರನ್ನು ನಾಶ ಮಾಡುವವನು ಕೃಷ್ಣನೇ ಅಂತೇಳಿ. ಕೃಷ್ಣನು ಭಕ್ತರನ್ನು ನಾಸ್ತಿಕರನ್ನು ನಡೆಸಿಕೊಂಡ ರೀತಿಯನ್ನು ಅರ್ಜುನನು ಹೊಗಳ್ತಾನೆ. ಪ್ರಭುವು ಮಾಡಿದ್ದೆಲ್ಲ ಎಲ್ಲರಿಗೂ ಒಳಿತಾದದ್ದೇ ಎಂದು ಭಕ್ತನಿಗೆ ತಿಳಿದಿದೆ. ಆದುದರಿಂದ ಎಲ್ಲಾ ಸಂದರ್ಭಗಳಲ್ಲಿಯೂ ಅವನು ಪ್ರಭುವಿನ ಮಹಿಮೆಯನ್ನು ಹೊಗಳ್ತಾನೆ. ಹಾಗೆ ಹೊಗಳ್ತಾ ಇರೋದು ಇಲ್ಲಿ ಅರ್ಜುನ. ನಂತರ ಇಲ್ಲಿ 37ನೇ ಶ್ಲೋಕದಲ್ಲಿ ಹೇಗೆ ಅಂದ್ರೆ, ಕೃಷ್ಣನಿಗೆ ಅರ್ಜುನ ಹೀಗೆ ಪ್ರಣಾಮ ಮಾಡಿ ಅವನು ಹೇಗೆ ಎಲ್ಲರ ಪೂಜೆಗೆ ಅರ್ಹನು ಅಂತ ಹೇಳ್ತಾನೆ. ಕೃಷ್ಣನು ಬ್ರಹ್ಮನಿಗಿಂತ ಶ್ರೇಷ್ಠನು ಎಂದು ಅರ್ಜುನನು ವಿಶೇಷವಾಗಿ ಪ್ರಸ್ತಾಪಿಸ್ತಾನೆ. ಯಾಕೆಂತ ಹೇಳಿದ್ರೆ ಕೃಷ್ಣನು ಬ್ರಹ್ಮನನ್ನು ಸೃಷ್ಟಿಸ್ತಾನೆ. ಗರ್ಭೋದಕಶಾಯ ವಿಷ್ಣುವಿನ ನಾಭಿಯಿಂದ ಬೆಳೆದ ಕಮಲದ ಕಾಂಡದಿಂದ ಹುಟ್ಟಿದವನು ಬ್ರಹ್ಮ. ಹಾಗೆ ಶ್ರೀಮದ್ ಭಾಗವತದಲ್ಲಿ ಶಿವನು ಬ್ರಹ್ಮನು ಅವರಂತಹ ಇತರ ದೇವತೆಗಳು ಭಗವಂತನನ್ನು ಆರಾಧಿಸುತ್ತಾರೆ ಎಂದು ಹೇಳಿದೆ. ಈ ಭೌತಿಕ ಸೃಷ್ಟಿಯು ನಾಶವಾಗತಕ್ಕದ್ದು, ಆದ್ರೆ ಪ್ರಭುವು ಈ ಭೌತಿಕ ಸೃಷ್ಟಿಯನ್ನು ಮೀರಿದವನು, ಅವನು ಎಲ್ಲಾ ಕಾರಣಗಳ ಕಾರಣನು. ಹೀಗಿರುವುದರಿಂದ ಈ ಭೌತಿಕ ಪ್ರಕೃತಿಯಲ್ಲಿರುವ ಬದ್ಧ ಆತ್ಮರಿಗಿಂತಲೂ ಭೌತಿಕ ವಿಶ್ವದ ಅಭಿವ್ಯಕ್ತಿಗಿಂತಲೂ ಶ್ರೇಷ್ಠನು. ಆದುದರಿಂದ ಅವನು ಸರ್ವಶ್ರೇಷ್ಠ ಪರಮಪ್ರಭು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು. 3 ಗುಣಗಳು, ಸತ್ವ ರಜೋ ತಮ ಗುಣ, ಇದೆಲ್ಲವನ್ನು ಕೂಡ ಮೀರಿದವನು. ಹೇ ಅನಂತರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಾ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಾ ಪ್ರಣಮ್ಯ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು. ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೇಳಿದನು. ಓಕೆ, ಇದು ರಿಪೀಟ್ ಆಗಿದೆ ಅನ್ಸುತ್ತೆ. ಎಸ್, ಇದು ಅನುವಾದ ರಿಪೀಟ್ ಆಗಿದೆ, ಶ್ಲೋಕ ಅಲ್ಲಿರ್ಲಿಲ್ಲ, ಅದನ್ನ ಮತ್ತೆ ಹೇಳ್ಕೊಟ್ಟಿದ್ದಾನೆ ಅಷ್ಟೆ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯಾತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ತ್ವಮಾದಿದೇವ ಪುರುಷ ಪುರಾಣಾತ್ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಾ. ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಂ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋ ಅಥವಾ ವ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಇಲ್ಲಿ ವಿಶ್ವರೂಪವನ್ನು ನೋಡಿ ಅರ್ಜುನ
ಹೇಳ್ತಾ ಇದ್ದಾನೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನಾನು ನಿನ್ನನ್ನ ಗೆಳೆಯ ಅಂತೇಳಿ ಭಾವಿಸಿ ಏನ್ ಮಾಡಿದೆ, ಸ್ನೇಹಿತರ ಮುಂದೆ ಅಪಹಾಸ್ಯ ಮಾಡಿದ್ದೀನಿ ಅನೇಕ ಬಾರಿ. ಇದನ್ನೆಲ್ಲ ನೀನು ಕ್ಷಮಿಸು, ಇದಕ್ಕೆಲ್ಲ ನಾನು ನಿನ್ನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಅಂತೇಳಿ. ಈಗ ಅಲ್ಲಿ ಅರ್ಜುನನಿಗೆ ಏನಾಗ್ತಾ ಇದೆ, ಇಲ್ಲಿ ಒಂದು ಡೌಟ್ ಬರ್ತಾ ಇದೆ, ನೀನು ನನ್ನ ಗೆಳೆಯ ಹೌದು ಅಲ್ವಾ ಅಂತ ಹೇಳಿ. ಆ ಒಂದು ಭಯದಿಂದ ಈ ರೀತಿಯಾದ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ಅರ್ಜುನ ಇಲ್ಲಿ ಏಕೆ ಕ್ಷಮೆ ಕೇಳುತ್ತಿದ್ದಾನೆ, ಇದನ್ನು ನೀವು ಉತ್ತರವನ್ನು ಚಾಟ್ ನಲ್ಲಿ ನೀಡಬಹುದು. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಸರಿ, ನಾನು ನಿನ್ನ ವಿಶ್ವರೂಪವನ್ನು ನೋಡ್ದೆ, ನಂಗೆ ಸಂತೋಷ ಆಯ್ತು. ಆದ್ರೆ ಅದೇ ಸಮಯದಲ್ಲಿ ನನಗೆ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ. ಭಗವಂತ, ನನಗೆ ನೀನು ಈಗ ನಿನ್ನ ರೂಪವನ್ನು ತೋರಿಸು, ನನಗೆ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ತೋರಿಸು ಅಂತ ಅರ್ಜುನ ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಇಲ್ಲಿ ಶಂಖ, ಚಕ್ರ, ಗದ, ಪದ್ಮ ಈ ಒಂದು ರೂಪದಲ್ಲಿ, ಚತುರ್ಭುಜ ರೂಪದಲ್ಲಿ ಭಗವಂತನನ್ನು ನೋಡ್ಲಿಕ್ಕೆ ಅರ್ಜುನನು ಬಯಸ್ತಾ ಇದ್ದಾನೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿರ್ಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಸೊ ಈ ಒಂದು ಅರ್ಜುನನಿಗಿಂತ ಮೊದಲು ಯಾರು ಕೂಡ ವಿಶ್ವರೂಪವನ್ನು ನೋಡಿರೋದಿಲ್ಲ. ಯಾಕಂತ ಹೇಳಿದ್ರೆ ವೇದಾಧ್ಯಯನ ಮಾಡೋದ್ರಿಂದ, ಯಜ್ಞಗಳನ್ನು ಮಾಡೋದ್ರಿಂದ, ದಾನ ಮಾಡೋದ್ರಿಂದಾಗ್ಲಿ, ಪುಣ್ಯ ಕಾರ್ಯ ಮಾಡೋದ್ರಿಂದಾಗ್ಲಿ, ಅಥವಾ ಉಗ್ರ ತಪಸ್ಸು ಮಾಡೋದ್ರಿಂದಾಗ್ಲಿ ಈ ಒಂದು ಐಹಿಕ ಜಗತ್ತಿನಲ್ಲಿ ವಿಶ್ವರೂಪವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಭಗವಂತನ ಈ ವಿಶ್ವರೂಪ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ, ಸಾಧ್ಯ ಇಲ್ಲ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಭಕ್ತರಿಗೆ ಭಗವಂತನ ಈ ರೂಪವನ್ನೇ ನೋಡ್ಲಿಕ್ಕೆ ಇಷ್ಟ ಆಗುವಂಥದ್ದು. ಅವರಿಗೆ ವಿಶ್ವರೂಪ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ವಿಶ್ವರೂಪವನ್ನು ತೋರಿಸ್ಲಿಕ್ಕೆ ಅಂತ ಹೇಳಿದ್ರೆ, ಯಾಕೆ ಕೇಳಿದ ಅಂತ ಹೇಳಿದ್ರೆ, ಯಾರು ಭಗವಂತನನ್ನು ಭಗವಂತ ಅಂತ ಒಪ್ಪಿಕೊಳ್ಳೋದಿಲ್ಲ ಅವರನ್ನು ಒಪ್ಪಿಸುವುದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಮೊದಲೇ ಪ್ರಾರಂಭಿಕದಲ್ಲಿ ಅವರಿಗೆ ಸ್ವಲ್ಪ ಭಯವನ್ನು ಹುಟ್ಟಿಸೋದಕ್ಕೋಸ್ಕರ, ಆಗ್ಲಾದ್ರೂ ಅವರು ಭಗವಂತನನ್ನು ಒಪ್ಪಿಕೊಳ್ಳಲಿ ಅಂತ ಹೇಳಿ ಹಾಗೆ ಕೇಳುವಂಥದ್ದು ವಿಶ್ವರೂಪವನ್ನು ತೋರಿಸ್ಲಿಕ್ಕೆ. ಈಗ ವಿಶ್ವರೂಪವನ್ನು ನೋಡಿ ಆಯ್ತು, ಈಗ ಭಗವಂತನ ಹೇಳ್ತಾ ಇದ್ದಾನೆ, ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯಾ, ದಿಗ್ಭ್ರಾಂತನಾಗಿದ್ದೀಯಾ. ಈಗ ಅದಕ್ಕೆಲ್ಲ ಮುಕ್ತಾಯವಾಗ್ಲಿ ನನ್ನ ಭಕ್ತನೇ, ಮತ್ತೆ ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು. ಏನೆಲ್ಲ ಅಶಾಂತಿ ಇದೆ ಅದರಿಂದೆಲ್ಲ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಮೊದಲಿಗೆ ಚತುರ್ಭುಜ ರೂಪದಲ್ಲಿ ಬರ್ತಾನೆ, ನಂತರ
ಶ್ಯಾಮ ಸುಂದರ ರೂಪ, 2 ಕೈಗಳಲ್ಲಿ ಬರುವಂತದ್ದು. ಈ ರೂಪವನ್ನು ತೋರಿಸ್ಬಿಟ್ಟು ಅರ್ಜುನನಿಗೆ ಧೈರ್ಯವನ್ನು ಕೊಡ್ತಾನೆ. ಹೀಗೆ ಸಂಜಯ ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಈಗ ಮತ್ತೆ ನಾರ್ಮಲ್ ಆದ ಈಗ ಅರ್ಜುನ, ಅವನ ಮನಸ್ಸು ಏನಾಗಿದೆ, ಈಗ ಸಮಾಧಾನಗೊಂಡಿದೆ, ಮತ್ತೆ ತನ್ನ ಸಹಜ ಸ್ವಭಾವವು ಹಿಂದಿರುಗಿದೆ ಅಂತ ಹೇಳ್ತಾನೆ. ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ನೋಡ್ಬಿಟ್ಟು ದೇವೋತ್ತಮ ಪರಮಪುರುಷನು ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಈ ರೂಪವನ್ನು ದೇವತೆಗಳು ನೋಡ್ಬೇಕು ಅಂತೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಜನಿಸ್ಬೇಕು, ಜನ್ಮ ಪಡಿಬೇಕು ಅಂತ ಬಯಸ್ತಾರಂತೇಳಿ. ಯಾಕಂತ ಹೇಳಿದ್ರೆ ಈ ಒಂದು ಭಗವಂತನ ಈ ರೂಪವನ್ನು ನೋಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಾನು ವಿಶ್ವರೂಪವನ್ನು ಹೇಗೆ ನೋಡಲಿ ಅಂದ್ರೆ, ನೀವು ವಿಶ್ವರೂಪವನ್ನು ಹೇಗೆ ನೋಡ್ತೀರಾ, ಇದನ್ನು ನೀವು ಸ್ವಿಮ್ ಚಾಟ್ ನಲ್ಲಿ ಹಾಕ್ಬಹುದು, ಅಡ್ರೆಸ್ ಮಾಡಿ ಕೂಡ ಹೇಳ್ಬಹುದು. ನೀವು ವಿಶ್ವರೂಪವನ್ನು ನೋಡ್ತೀರಾ, ನೋಡುದಾದ್ರೆ ಹೇಗೆ ನೋಡ್ತೀರಾ? ಅದಕ್ಕೆ ಭಕ್ತರಾಗಬೇಕು. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿದೋರ್ಜುನ, ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ವದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಭಕ್ತ್ಯಾಮಾಂ ಅಭಿಜಾನಾದೆ ಅಂತ ಹೇಳಿದ್ರೆ, ಭಕ್ತರಿಗೆ ಮಾತ್ರ ಭಗವಂತನನ್ನು ತಿಳಿಯೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಭಕ್ತರಾಗಬೇಕು. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಕಾಮ್ಯಕರ್ಮದ ಹೇಳಿದ್ರೆ, ನಾವು ಈಗ ಕೆಲಸ ಮಾಡ್ತೇವೆ, ಆದ್ರೆ ನಮ್ಗೆ ಡಿಸೈರ್ಸ್ ಇರುತ್ತೆ, ಇಚ್ಛೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈಗ ಕಾಮ್ಯಕರ್ಮ ಅಂತ ಹೇಳಿದ್ರೆ ಏನು, ಹೇಗೆ ಅಂತ ಅರ್ಥೈಸಿಕೊಳ್ಳೋದು ಅಂತ ಹೇಳಿದ್ರೆ, ಈಗ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಅಂದ್ರೆ ಐಶ್ವರ್ಯ ಪ್ರಾಪ್ತಿ, ಪುತ್ರ ಪ್ರಾಪ್ತಿ, ಆ ರೀತಿಯಾಗಿ ಮಾಡುವುದರ ಬದಲು, ಮತ್ತು ಊಹಾತ್ಮಕ ಚಿಂತನೆ, ಜ್ಞಾನಿಗಳು ಮೆಂಟಲ್ ಸ್ಪೆಕ್ಯುಲೇಟರ್ಸ್ ಅಂತ ಹೇಳ್ತಾರೆ, ಓ ಭಗವಂತ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತೇಳಿ ಅವರಷ್ಟಕ್ಕೆ ಆಲೋಚನೆ ಮಾಡುವಂಥದ್ದು. ಇದರಿಂದ ಮುಕ್ತರಾಗಬೇಕು. ಇದರಿಂದ ಮುಕ್ತರಾಗಿ ಯಾರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವರೋ, ಪರಿಶುದ್ಧ ಭಕ್ತಿ ಸೇವೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಭಗವಂತನ ಭಕ್ತಿ ಸೇವೆಯನ್ನಷ್ಟೇ ಮಾಡ್ತಾ ಇರ್ತಾರೆ. ಯಾರು ನನಗಾಗಿ ಕರ್ಮಗಳನ್ನು ಮಾಡುವರೋ, ಅಕರ್ಮ ಮಾಡುವಂಥದ್ದು ಅಂದ್ರೆ ಕೃಷ್ಣನನ್ನು ಆಡ್ ಮಾಡಿ ಮಾಡುವಂಥದ್ದು ಕೆಲಸಗಳು, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ. ಈಗ ಭಕ್ತರು ಟೆಂಪಲ್ ಅಲ್ಲಿ ನೋಡ್ಬೋದು ನೀವು, ಡಿವೋಟೀಸ್, ಅವರ ಗುರಿ ಏನಾಗಿರ್ತದೆ, ಭಗವಂತನ ಒಂದು ಪ್ರೇಮ ಸಿಗ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು, ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಅವರಿಗೆ ಶತ್ರುಗಳಿರೋದಿಲ್ಲ, ಅವನು ನಿಶ್ಚಯವಾಗಿಯೂ ಭಗವಂತನ ಬಳಿಗೆ ಹೋಗ್ತಾನೆ. ಅಧ್ಯಾಯದ ಸಾರಾಂಶ. ಅಧ್ಯಾಯ 11. ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸ್ತಾನೆ.
ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ದ್ರಷ್ಟುಮಿಚ್ಚಾಮಿ ತೇ ರೂಪಂ. ಭಗವಾನ್ ಕೃಷ್ಣನು ವಿಶ್ವರೂಪವನ್ನು ವಿವರಿಸ್ತಾನೆ. 5ರಿಂದ 8ನೇ ಶ್ಲೋಕ ಬಹುನ್ಯ ದೃಷ್ಟ ಪೂರ್ವಾಣಿ. ಅರ್ಜುನ ನೋಡಿದ ವಿಶ್ವರೂಪ. 9ರಿಂದ 14ನೇ ಶ್ಲೋಕ ಅನೇಕಾದ್ಭುತ ದರ್ಶನಂ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವ. 15ರಿಂದ 31ನೇ ಶ್ಲೋಕ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಕೃಷ್ಣನ ಉತ್ತರ 32ರಿಂದ 34ನೇ ಶ್ಲೋಕದಲ್ಲಿ ನೋಡ್ಬೋದು. ಕಾಲೋಸ್ಮಿ ಲೋಕಕ್ಷಯ ವೃದ್ಧೋ. ಅರ್ಜುನನ ಪ್ರಾರ್ಥನೆಗಳು 35ರಿಂದ 46ನೇ ಶ್ಲೋಕದಲ್ಲಿ ಸಗದ್ಗದಂ ಭೀತ ಭೀತ ಪ್ರಣಮ್ಯ. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. 47ರಿಂದ 55ನೇ ಶ್ಲೋಕ ಭಕ್ತ್ಯಾ ತ್ವನನ್ಯಯ ಶಕ್ಯ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಇರ್ಬೇಕು. ಆಗ ಭಗವಂತ ನಮಗೆ ಗುರುವಿನ ಮೂಲಕ ನಮಗೆ ಅನುಗ್ರಹವನ್ನು ನೀಡುತ್ತಾನೆ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹೇಳಿ. ಪ್ರವೀಣ್ ಅವರು ಕೂಡ ಉತ್ತರಿಸಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನು ನಿರಂತರ ಜಪಿಸಬೇಕು ಅಂತ ಹೇಳಿ. ಓಕೆ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.